ನಾವು ಯಾವತ್ತೂ ಗ್ಯಾರಂಟಿ ಕಾರ್ಡ್ ಕೊಡಲಿಲ್ಲ. ಗ್ಯಾರಂಟಿ ಕಾರ್ಡ್ ಕೊಡದೆ ನಿಮ್ಮ ಜೀವಕ್ಕೆ ಗ್ಯಾರಂಟಿ ಕೊಟ್ಟಿದ್ದೇವೆ, ನಿಮ್ಮ ಹೊಟ್ಟೆ ತುಂಬಲಿಕ್ಕೆ ಗ್ಯಾರಂಟಿ ಕೊಟ್ಟಿದ್ದೇವೆ, ನಿಮ್ಮ ಊರಿನ ಅಭಿವೃದ್ಧಿ ಮಾಡಿದ್ದೇವೆ. 5 ವರ್ಷದ ಹೇಗಿತ್ತು? ಕಲ್ಲಡ್ಕದ ಆ ಮಕ್ಕಳ ಅನ್ನದ ತಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಮಾಡಿದರು. ಕಲ್ಲಡ್ಕದ ಶರತ್ ಮಡಿವಾಳನ ಹತ್ಯೆ ಆಯಿತು. ಸುರತ್ಕಲ್ಲಲ್ಲಿ ದೀಪಕ್ ರಾವ್ ಹತ್ಯೆ ಆಯಿತು. ಅದೇ ರೀತಿಯಲ್ಲಿ ಮೂಡುಬಿದ್ರೆಯಲ್ಲಿ ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು. ಆ ಮರಣ ಭಾಗ್ಯವನ್ನು ಕೊಟ್ಟಂತ ಸರ್ಕಾರ ಯಾವುದು? ಕಾಂಗ್ರೆಸ್. ಹೇಳಿ ಜೋರಲ್ಲಿ. ಮಕ್ಕಳ ಅನ್ನದ ತಟ್ಟೆಗೆ ಆ ಒಂದು ಕಲ್ಲು ಆಗಿದಂತ ಸರ್ಕಾರ ಯಾವುದು? ಟಿಪ್ಪು ಜಯಂತಿಯ ಮುಖಾಂತರ ಇವತ್ತು ಕುಟ್ಟಪ್ಪನ ಹತ್ಯೆ ಮಾಡಿದ ಸರ್ಕಾರ ಯಾವುದು? ಸರ್ಕಾರ ಬೇಕಾದು? ಬೇಡ ಬೇಡ. ನಾನೊಂದು ಕಾಂಗ್ರೆಸ್ನವರಿಗೆ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಹೇಳಿದರು ಇವರು ಏನು ಮಾಡಬಲ್ಲರು, ಇವರು ಏಜ್ ಆಗಿದೆ ಅಂತ. ಮನಸ್ಸಿಗೆ ಯಾವಾಗಲೂ ಏಜ್ ಬರೋದಿಲ್ಲ. ಕೆಲಸ ಯಾವಾಗಲೂ ದೃಢ ಅಂತ ಒಂದು ಕೆಲಸ ಯಾವಾಗ ಮಾಡಲಿಕ್ಕೆ ಮನಸ್ಸುಂಟೋ ಆ ಮನಸ್ಸನ್ನು ದೃಢ ಸಂಕಲ್ಪವಾಗಿ ಮಾಡುವಂಥದ್ದು ಒಂದು ತಾಯಿ ಖಂಡಿತ ಮಾಡಿ ತೋರಿಸಿ ಅಂತ ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತಾಯಿಯವರಿಗೆ ಯಾರಿಗಾದ್ರೂ ಏಜ್ ಆಗ್ತದೆ, ಇವರು ಅಪಪ್ರಚಾರ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮನ್ನೆಲ್ಲರೂ ನಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ನನ್ನ ಆಚೆ ಈಚೆ ನಿಂತಹ ತರುಣ ನಮ್ಮ ಶಕ್ತಿಗಳಾಗಿರ್ಬೋದು, ಯಾವತ್ತೂ ನಮ್ಮನ್ನು ಬಿಟ್ಟು ಹಾಕೋದಿಲ್ಲ. ಇವರು ಹೋದಲ್ಲೆಲ್ಲ ಸುಳ್ಳು ಸುಳ್ಳು ಆಪಾದ ಹೇಳಿಕೊಂಡು ಇವರಿಗೆ ಏನು ಮಾಡಬಲ್ಲರು ಅಂತ. ಇವರು ಎಲ್ಲಿ ಗ್ರಾಮ ಪಂಚಾಯತಿ ಹತ್ತಿದ್ದಾರೆ? ಇವರಿಗೆ ಆಡಳಿತ ಮಾಡಿ ಏನು ಗೊತ್ತಿದೆ? ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜಾರಿ ತಂದಿದೆ. ನಾವೆಲ್ಲ ಫಲಾನುಭವಿಗಳು. ಇದನ್ನು ನಾವು ಮನೆ ಮನೆ ಮುಟ್ಟಿಸಿದ್ದೇವೆ. ಮನೆಯನ್ನು ಮುಟ್ಟಿಸಿ, ಮನವನ್ನು ಮುಟ್ಟಿಸಿ ಅದನ್ನು ಅಮೂಲ್ಯವಾದ ಮತವಾಗಿ ಪರಿವರ್ತನೆಗೊಳಿಸಿ ಖಂಡಿತ ನೀವು ಕಮಲದ ಚಿಹ್ನೆಯನ್ನು ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಿಕೊಳ್ತೀರೆಂಬ ವಿಶ್ವಾಸ ನನಗಿದೆ. ಇವತ್ತು ಒಂದು ಕಾಲೇಜಿನಲ್ಲಿ ಮಾತಾಡುವಾಗ ಒಂದು ಹುಡುಗ ಒಬ್ಬರ ಒಂದು ಕ್ವೆಶ್ಚನ್ ಹೇಳಿದರು, ಸರ್ ಈ ಥರ ಇಲ್ಲಿರುವ ಬೇರೆ ಕ್ಯಾಂಡಿಡೇಟು ಚೆನ್ನಾಗಿದ್ದಾರೆ, ನಮ್ಮಲ್ಲಿ ಯಾವ ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ ನೋಟ್ ಆಗ್ತಾಯಿಲ್ಲ. ವೇದಿಕೆ ಮೇಲಿರುವ ಎಲ್ಲ ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ. ಇಲ್ಲಿ ಇಂಡಿಪೆಂಡೆಂಟಾಗಿ ಯಾರು ನಿಲ್ತಾರೋ ಅವ್ರು ಕಂಪೇರ್ ಮಾಡುವಾಗ ಇನ್ನೂ 3 ಜನ ಚೆನ್ನಾಗಿರೋರಲ್ಲಿ ಕೂತಿದ್ದಾರೆ. ಪಾಯಿಂಟ್ ಅದಲ್ಲ. ಇಲ್ಲಿ ಪಕ್ಷ ಗೆಲ್ಲಬೇಕು, ಅದಕ್ಕೋಸ್ಕರ ಎಲ್ಲಿದ್ದೀವಿ. ಇಲ್ಲಿ ಚೆನ್ನಾಗಿರೋರು ಗೆಲ್ಲಬೇಕೋಸ್ಕರ ನಾವು ಬಂದಿಲ್ಲ. ಚೆನ್ನಾಗಿರೋರು ನಮ್ಮ ಕಣ್ಣಲ್ಲಿ ಒಬ್ಬರಿಗೆ ಚೆನ್ನಾಗಿ ಕಾಣ್ತಾರೆ, ಇಬ್ಬರಿಗೆ ಚೆನ್ನಾಗಿ ಕಾಣಲ್ಲ. ಅದು ಅದೇ ಥರ ಒಬ್ರಿಗೆ ವಿರಾಟ್ ಕೊಹ್ಲಿಗೆ ಇಷ್ಟ ಆಗ್ತದೆ, ಒಬ್ರಿಗೆ ಸಚಿನ್ ಇಷ್ಟ ಆಗ್ತದೆ, ಇನ್ನೊಬ್ಬರು ಇಷ್ಟ ಆಗ್ತಾರೆ ಅಷ್ಟೇ. ಇಲ್ಲಿರುವ ಎಲ್ಲರೂ ಇಷ್ಟ ಆಗಬೇಕನ್ನಲ್ಲ. ஆனால் ಎಲ್ಲರಿಗೂ BJP ಇಷ್ಟ ಆಗ್ತಾ ಇದೆ. ಅದು ಕಾಮನ್. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಇದು ಪಾಪ್ಯುಲಾರಿಟಿ ಕಾಂಟೆಸ್ಟ್ ಅಲ್ಲ. BJP ಗೆದ್ದಿದ್ದಾರ ಮಾತ್ರ BJP ಸರ್ಕಾರ, ವ್ಯಕ್ತಿ ಗೆದ್ದಿದ್ದಾರನ್ನ BJP ಸರ್ಕಾರ ಇಲ್ಲ. ಇದೇದೋ ಪರ್ಸನಲ್ ಈಗೋಗೋಸ್ಕರ ಈ ಎಲೆಕ್ಷನ್ ವಿಟ್ಲಾದಲ್ಲಿ ಆಗ್ತಾ ಇಲ್ಲ. ಇದು ಪರ್ಸನಲ್ ಈಗೋಗೋಸ್ಕರ ಪುತ್ತೂರದಲ್ಲಿ ಎಲೆಕ್ಷನ್ ಆಗ್ತಾ ಇಲ್ಲ. ನಮ್ಮವರು ಈಗೋ ದಾಟಿ ಬರಬೇಕು. BJPದಲ್ಲಿ ಏನು ಈಗೋ ದಾಟಿ ನಾವು ಬರ್ತೀವಿ. ಇಲ್ಲಿ ಪುತ್ತೂರದಲ್ಲಿ ಆರ್ಗನೈಸೇಷನಲ್ಲಿರೋರು ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ BJP ಗೆಲ್ತಿದ್ದನ್ನ ಮಾತ್ರ ನಮ್ಮ ಪೊಸಿಷನ್ಗೊಂದು ಮರ್ಯಾದೆ. ಇಲ್ಲಿ ಒಬ್ಬ ಕಾಂಗ್ರೆಸ್ MLA ಬಂದುಬಿಟ್ಟಿದ್ದಾರೆ, ನಮಗೇನು ಮರ್ಯಾದೆ? ಇಷ್ಟು ಕಷ್ಟ ಯಾಕೆ ಪಟ್ಟಿದ್ದೀವಿ 5 ವರ್ಷ? ಅದು ಕಾಂಗ್ರೆಸ್ MLA ಮೊನ್ನೆ ಅದು ವಿಡಿಯೋ ನೋಡಿದ್ದೀನಿ, ಗಂಟು ತೊಗೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಭಾಳ ಆಶ್ಚರ್ಯ ಆಯ್ತು. ನಾನು ಬೀಗಾರದಲ್ಲಿ ಕೂಡ ನೋಡಿಲ್ಲ, ಬೀಗಾರದಲ್ಲಿ ಕೂಡ ಕ್ಯಾಂಡಿಡೇಟ್ ಗಂಟು ತೊಗೊಂಡು ನೋಡಿಲ್ಲ. ಅದಾದ ಕೆಲವು ಅಭ್ಯರ್ಥಿ ಅವರು ಮಿರರ್ ನೋಡಿ ಮಾತಾಡ್ಕೊಳ್ಬೇಕು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ದೊಡ್ಡದು ಮಾಡಲಿಕ್ಕೆ MLA ಕ್ಯಾಂಡಿಡೇಟ್ ಬರ್ತಾರಾ, ಇಲ್ಲ ಜನಸೇವೆ ಮಾಡಲಿಕ್ಕೆ ಬರ್ತಾರಾ ಅಂತ ಕೆಲವು ಅಭ್ಯರ್ಥಿ ಅವರು ಮಿರರ್ನಲ್ಲಿ ನೋಡಿಕೊಂಡು ಬರಬೇಕು. ನಮ್ಮ ಕ್ಯಾಂಡಿಡೇಟ್ ಆ ಥರ ಇಲ್ಲ, ಸೇವೆ ಮಾಡಲಿಕ್ಕೆ ಇವರು ಬಂದಿದ್ದಾರೆ. ಇವರು ರಿಯಲ್ ಎಸ್ಟೇಟ್ 400 ಕೋಟಿ ಮಾಡ್ತಾ ಇದ್ದೀನಿ, ಇನ್ನೂರು 100 ಕೋಟಿ ಜಾಸ್ತಿ ಮಾಡೋಣ, MLA ಆಗುವಾಗ ಸ್ವಲ್ಪ ಕ್ಲಿಯರೆನ್ಸ್ ಎಲ್ಲ ಬೇಗ ಸಿಗ್ತದೆ. ಆ ಥರ ಕೆಲವು ವ್ಯಕ್ತಿ ಬರ್ತಾರಂತ ಪುತ್ತೂರದಲ್ಲಿ ಜನ ಅರ್ಥ ಮಾಡಿಕೊಳ್ಬೇಕು. ಕೆಲವು ಕ್ಯಾಂಡಿಡೇಟ್ ನೋಡುವಾಗ ಆ ಥರ ಇದೆ. ಒಂದು ಪರ್ಸನಲ್ ವಿಚಾರದಲ್ಲೇ ಗಂಟು ತಗೊಳ್ಳುವವರು ಪಬ್ಲಿಕ್ ಫೀಲ್ಡ್ನಲ್ಲಿ ಯಾವ ಥರ ಅವ್ರ ಬಿಹೇವಿಯರ್ ಇರ್ತದೆ. ಅದಕ್ಕೆ ಈ ಬಾರಿ 30,000 ನಾವು ಸಂಜೀವ್ ಮಟ್ಟಂದೂರು ಸಾಹೇಬರು ಮಾತಾಡುವಾಗ ಹೇಳಿದರು. ದೊಡ್ಡ ಮಾರ್ಜಿನಲ್ಲಿ, ರೆಕಾರ್ಡ್ ಮಾರ್ಜಿನಲ್ಲಿ ಪುತ್ತೂರು ಒಂದು ಸೌಂಡ್ ಕೊಡಬೇಕಾದ್ರೆ ಇಡೀ ಕರ್ನಾಟಕಕ್ಕೆ ಮೇ 13ನೇ ತಾರೀಕು ಕೇಳಿಸ್ಕೊಳ್ಬೇಕಾದ್ರೆ ಒಳ್ಳೆಯ ವ್ಯಕ್ತಿ, ಆರ್ಗನೈಸೇಷನ್ ವ್ಯಕ್ತಿ, ಇಡೀ ಸಂಘಟನೆಯ ಜೊತೆಗೆ ನಿಂತ್ಕೊಂಡು ನಾವು ಗೆಲ್ಸ್ಕೊಂಡು ಬಂದು ಕೊಡ್ತೀವಿ. ಎಲ್ಲರೂ ಯಾವುದೇ ಮನೆಯಲ್ಲಿ ಕೂಡ ಅವರ ಮನೆಯ ಹೊರಗಡೆ ಇದ್ದವರನ್ನು ಕೂಡ ತರಿಸಿ ಆ ಮತವನ್ನು ಹಾಕಿದಲ್ಲಿ 13ನೇ ತಾರೀಕಿಗೆ ಶಾಸಕರೇ ಆಗಿರುವುದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.